ನೌಕರರು ಕೆಲಸದಲ್ಲಿ ನಿರತರಾಗಿರುವಾಗಲೇ ವಾಹನಗಳ ಗ್ಯಾರೇಜ್ ಕಟ್ಟಡವೊಂದು ಕುಸಿದು ಬಿದ್ದಿದೆ. ಕುಂಜತ್ತೂರು ಹಳೆಯ ಆರ್ಟಿಒ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಕಾಸರಗೋಡು ಕೋಟೆಕಳ್ಳಿ ನಿವಾಸಿ ರವೀಂದ್ರ ಎಂಬುವರ ಮಾಲಕತ್ವದಲ್ಲಿರುವ ಕಟ್ಟಡ ಕುಸಿದಿದೆ. ಈ ಸಂದರ್ಭ ನೌಕರರು ವಾಹನಗಳ ಕೆಲಸ ನಿರ್ವಹಿಸ್ತಾ ಇದ್ರು. ಕಾರ್ಮಿಕರು ಅದೃಷ್ಟವಶಾತ್ ಅಲ್ಪ ಸ್ವಲ್ಪ ಗಾಯಗಳಿಂದ ಪಾರಾಗಿದ್ರು. ಗ್ಯಾರೇಜಿನೊಳಗಿದ್ದ 2 ವಾಹನಗಳು ಹಾನಿಗೊಂಡಿವೆ. ಸುಮಾರು 5 ಲಕ್ಷ ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಸಂಬಂಧಪಟ್ಟವರಿಗೆ ದೂರು ನೀಡಲಾಗಿರುವುದಾಗಿ ಗ್ಯಾರೇಜ್ ಮಾಲಕ ತಿಳಿಸಿದ್ದಾರೆ.